ಒಂದು ಪೆಂಗ್ವಿನ್ ಗುಂಪಿನಿಂದ ಬೇರಾಗಿ ಕಾಣದ ಬೆಟ್ಟದ ಕಡೆಗೆ ಹೊರಟಂತಹ ಏಕಾಂಗಿಯಾಗಿರುವಂತಹ ದೃಶ್ಯ ಜಗತ್ತಿನಾದ್ಯಂತ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಅದೇ ರೀತಿ ಇದೀಗ ಒಂದು ಪುಟ್ಟ ಕೋತಿ ಮರಿ ಬಹಳಷ್ಟು ಸುದ್ದಿ ಮಾಡ್ತಾ ಇದೆ. ಈ ಒಂಟಿ ಕೋತಿ ಮರಿಗೆ ಒಂದು ಗೊಂಬೆಯೇ ತನ್ನ ತಾಯಿ, ತನ್ನ ಕುಟುಂಬ, ತನ್ನ ಸರ್ವಸ್ವ ಎಲ್ಲವೂ ಕೂಡ. ಆದರೆ ಅಲ್ಲಿರುವಂತಹ ಬೇರೆ ಕೋತಿಗಳು ಆ ಕೋತಿಯನ್ನ ನೆಮ್ಮದಿಯಾಗಿರಲು ಬಿಡ್ತಾ ಇಲ್ಲ. ಜಪಾನ್ನ ಇಚಿಕಾವಾ ಸಿಟಿ ಮೃಗಾಲಯದ ವಿಡಿಯೋ ಇದೀಗ ವೈರಲ್ ಆಗಿದ್ದು, ಮರಿಗೆ ಹುಟ್ಟಿನಿಂದಲೇ ತಾಯಿ ಜೊತೆ ಸಂಪರ್ಕ ಇರಲಿಲ್ಲ. ಈ ಮರಿಯನ್ನ ಬೇರೆ ಮಂಗಗಳನ್ನ ತಮ್ಮೊಟ್ಟಿಗೆ ಸೇರಿಸಿಕೊಳ್ಳಲು ಸಿದ್ಧವಿರಲಿಲ್ಲ. ಆ ಸಮಯದಲ್ಲಿ ಆ ಮಂಗಕ್ಕೆ ಗೊಂಬೆಯೊಂದು ಸಂಗಾತಿಯಾಗಿ ಸಿಕ್ಕಿತ್ತು. ಅದು ಆ ಗೊಂಬೆಯ ಜೊತೆಯೇ ಸಮಯ ಕಳೆಯಲು ಶುರು ಮಾಡಿತ್ತು. ಆದರೆ ಉಳಿದ ಮಂಗಗಳು ಅದರ ಮೇಲೆ ಹಲ್ಲೆ ನಡೆಸಿರುವಂತಹ ವಿಡಿಯೋಗಳು ಕೂಡ ಹೊರಬಿದ್ದಿವೆ. ಮರಿ ಕೋತಿ ಹೆಸರು ಪಂಚ್. ಅದು ಬೇರೆ ಕೋತಿಗಳನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಲು ಕಷ್ಟಪಡ್ತಾ ಇದೆ. ಆದರೆ ಯಾರೂ ಕೂಡ ಅದನ್ನ ತನ್ನ ಹತ್ತಿರ ಬಿಟ್ಟುಕೊಳ್ತಾ ಇಲ್ಲ. ಜನನದ ಸಮಯದಲ್ಲಿ ಕೇವಲ 500 ಗ್ರಾಂ ತೂಕವಿತ್ತು. ಮೊದಲ ಬಾರಿಗೆ ಪೋಷಕರಾಗಿದ್ದ ತಾಯಿ ಕೋತಿ ಜನಿಸಿದ ನಂತರ ಅವನನ್ನು ನೋಡಿಕೊಳ್ಳಲು ವಿಫಲವಾಗಿತ್ತು. ಬೇರೆ ಕೋತಿಗಳು ಹೊಡೆದಾಗ ಆ ಮರಿ ತನ್ನ ಗೊಂಬೆ ಇದ್ದಲ್ಲಿಗೆ ಸಾಂತ್ವನಕ್ಕಾಗಿ ಓಡಿ ಹೋಗುವುದನ್ನು ಕಾಣಬಹುದು.